ಮುಖ್ಯಮಂತ್ರಿ ಜಿಲ್ಲೆಗೆ ಭೇಟಿಯನ್ನು ನೀಡಿದಾಗ ಶಾಂತಿ ಸಭೆಯನ್ನ ಕರೆಯಬಹುದಿತ್ತು. ಶಾಂತಿ ಸಭೆ ಕರೆಯಬೇಕು ಎಂದು ಹೇಳುವ ಸರ್ಕಾರದ ಸಚಿವ, ಶಾಸಕ, ಸಂಸದರು ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದ್ದಾರೆ. ಕೇವಲ ಪ್ರವೀಣ್ ಮಾತ್ರವಲ್ಲ, 3 ಕೊಲೆಗಳನ್ನು ಎನ್ಐಎಗೆ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಕೆ ಅಶ್ರಫ್ ಒತ್ತಾಯ ಮಾಡಿದ್ದಾರೆ. ಇನ್ನು ನಗರದಲ್ಲಿ ದಕ್ಷಿಣ ಕನ್ನಡ ಮುಸ್ಲಿಂ ಮುಖಂಡರ ಜೊತೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಅವರು, ಮಸೂದ್, ಪ್ರವೀಣ್, ಫಾಜಿಲ್ ಕೊಲೆಯನ್ನ ಮುಸ್ಲಿಂ ಸಮುದಾಯ ತೀವ್ರವಾಗಿ ಖಂಡಿಸುತ್ತದೆ. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದದ್ದು ಶಾಂತಿ. ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಗಲಭೆಗೆ ಹುನ್ನಾರ ನಡೀತಾ ಇದೆ. ಜಿಲ್ಲಾಧಿಕಾರಿ ನೇತೃತ್ವದ ಶಾಂತಿ ಸಭೆಗೆ ನಾವು ಹೋಗದಿರಲು ಕಾರಣ ಮುಖ್ಯಮಂತ್ರಿಯ ಇಬ್ಬಗೆಯ ನೀತಿ. ಸಿಎಂ ಪ್ರವೀಣ್ ಮನೆಗೆ ಮಾತ್ರ ಭೇಟಿಯನ್ನು ನೀಡಿದ್ದಾರೆ, ಆದರೆ ಪಕ್ಕದ ಮಸೂದ್ ಮನೆಗೆ ಭೇಟಿಯನ್ನು ನೀಡಿಲ್ಲ. ಅವರು ಯಾವುದೇ ಪಕ್ಷದ ಮುಖ್ಯಮಂತ್ರಿಯಲ್ಲಿ ಬದಲಾಗಿ 7 ಕೋಟಿ ಜನರ ಮುಖ್ಯಮಂತ್ರಿ. ಸಿಎಂ ಮಂಗಳೂರಿನಿಂದ ತೆರಳಿದ್ದ ನಂತರ ಜಿಲ್ಲಾಧಿಕಾರಿಗೆ ಪತ್ರ ಬರೆದು ಶಾಂತಿ ಸಭೆಯನ್ನು ಕರೆಯುವಂತೆ ಆದೇಶವನ್ನು ನೀಡುತ್ತಾರೆ. ಅವರೇ ಇಲ್ಲಿ ಶಾಂತಿ ಸಭೆಯನ್ನು ಕರೆಯಬೇಕಿತ್ತು. ಕೊನೆ ಪಕ್ಷ ಮಸೂದ್ ಮನೆಗೆ ತೆರಳಿದ್ರು ಈ ರೀತಿಯ ವಿರೋಧ ಉಂಟಾಗ್ತಾ ಇರಲಿಲ್ಲ. ಶಾಂತಿ ಸಭೆಯ ನಂತರ ನಾವು ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿದ್ದೇವೆ. ಸರ್ಕಾರ 2 ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು. ಜೊತೆಗೆ ಕೇವಲ ಪ್ರವೀಣ್ ಮಾತ್ರವಲ್ಲ, 3 ಕೊಲೆಗಳನ್ನು ಎನ್ಐಎಗೆ ವಹಿಸಬೇಕು ಎಂಬ ಒತ್ತಾಯ ಇದೆ ಎಂದರು. ತಮಗೆಲ್ಲಿರ್ಬೇಕು ಶಾಂತಿ ಸಭೆಗೆ ಕರೆದಕ್ಕೆ ನಾವು ಯಾಕೆ ಹೋಗಲಿಲ್ಲ ಇಲ್ಲಿ ಮುಸ್ಲಿಂ ಮುಖಂಡರುಗಳು ಅಂತ. ಯಾಕೆಂದರೆ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರು ಭೇಟಿ ಕೊಡುವಾಗ ಅವರು ಇಡೀ ಕರ್ನಾಟಕದ 6-7 ಕೋಟಿ ಜನರ ಮುಖ್ಯಮಂತ್ರಿಯವರು. ಹಾಗೆ ಬಂದು ಪ್ರವೀಣ್ ಮನೆಗೆ ಮಾತ್ರ ಭೇಟಿ ಕೊಟ್ಟು ಪಕ್ಕದಲ್ಲಿರುವಂಥ ಮಸೂದ್ ಮನೆಗೆ ಭೇಟಿ ಕೊಡಲಿಲ್ಲ. ಅದಕ್ಕೆ ಇಡೀ ನಮ್ಮ ಮುಸ್ಲಿಂ ಸಮುದಾಯ ಅಲ್ಲ, ಇಡೀ ಕರ್ನಾಟಕದ ಇಡೀ ಜನರಿಗೆ ಕೂಡ ಅವಮಾನ ಮಾಡಿದ ರೀತಿಯಲ್ಲಿ ಮಾಡಿದ್ದಾರೆ. ಅವರು ಇಲ್ಲಿ ಬಂದು ಹೋದ ಮೇಲೆ ಜಿಲ್ಲಾಧಿಕಾರಿಗೆ ಒಂದು ಆದೇಶವನ್ನು ಕೊಡ್ತಾರೆ, ಪತ್ರಿಕೆಯಲ್ಲಿ ಕೂಡ ಕೊಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರನ್ನು ಕರೆದೊಂದು ಶಾಂತಿ ಸಭೆ ಮಾಡಬೇಕಂತಲೂ ಹೇಳಿದರು. ಅವರು ಇಲ್ಲಿ ಬಂದು ಒಂದು ಚೀಫ್ ಮಿನಿಸ್ಟರ್ ಬಂದ ಮೇಲೆ ಅವರೇ ಖುದ್ದು ಇಲ್ಲಿ ಬಂದು ಶಾಂತಿ ಸಭೆ ಕರಿಬೇಕಿತ್ತು. ಎಲ್ಲ ಪ್ರಮುಖ ನಾಯಕರನ್ನು ಕರೆದು ಒಂದು ಶಾಂತಿ ಸಭೆ ಮಾಡಬೇಕಿತ್ತು. ಇಲ್ಲದ್ರೆ ಬರೇ ಮಸೂದ್ ಅವರ ಮನೆ ಹೋಗಿ ಬಂದಿದ್ದರೂ ಕೂಡ ಒಂದು ಶಾಂತಿ ಆಗ್ತಿತ್ತು. ಅಂದರೆ ಅರ್ಧ ಪಾಲು ಶಾಂತಿ. ಯಾಕೆಂದರೆ ಮಾಧ್ಯಮದಲ್ಲಿ ತೋರಿಸಿದ ಪ್ರವೀಣ ಮನೆಗೆ ಹೋದರು, ಮಸೂದ್ ಅವರ ಮನೆಗೆ ಹೋದರು ಅಂತ ಹೇಳ್ಕೊಂಡು ಎಲ್ಲ ಒಂದು ಸುದ್ದಿ ಆಯಿತು, ಒಂದು ಅರ್ಧ ಶಾಂತಿ ಆಗ್ತಿತ್ತು. ನಮಗಿರೋದು ಒಂದೇ, ನ್ಯಾಯಪರವಾದ ಯಾರು ಹತ್ಯೆ ಮಾಡಿದ್ದಾರೆ, ಈ 3 ಹತ್ಯೆಯಲ್ಲಿ ಹಿನ್ನೆಲೆ ಯಾರಿದ್ದಾರೆ, ಈ ಹಿನ್ನೆಲೆ ಇದ್ದವರನ್ನು ಬಂಧನ ಮಾಡಬೇಕು. ಮತ್ತು ಈ ರೀತಿಯ ಒಂದು ಪ್ರಚೋದನಾ ಭಾಷಣ ಮಾಡುವಂಥ ವ್ಯಕ್ತಿಗಳು ನೋಡಿ, ಈ ಸರ್ಕಾರ, ಕರ್ನಾಟಕ ಸರ್ಕಾರ ಅವರು ಶಾಂತಿ ಬಯಸುವಂಥ ಶಾಂತಿ ಸಭೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಅವರ ನಾಯಕರುಗಳು, ಮಂತ್ರಿಗಳು, MLA MP ಗಳು ಈ ರೀತಿ ಒಂದು ಬೇಡದ ಒಂದು ಮಾತನ್ನು ಆಡಿದರೆ ಮತ್ತೆ ಎಲ್ಲಿ ಶಾಂತಿ ಆಗ್ತದೆ? ನಾವು ಯಾವತ್ತೂ ಕೂಡ ಶಾಂತಿಯಲ್ಲಿ ಇರುವವರು, ಮುಸ್ಲಿಂ ಸಮುದಾಯ ಯಾವತ್ತೂ ಕೂಡ ಶಾಂತಿಯಲ್ಲಿ ಇರುವಂಥ ವ್ಯಕ್ತಿಗಳು ನಾವು. ಅದೇಗೋಸ್ಕರ ನಾವು ಇಂದು ಈ 3 ಕುಟುಂಬಕ್ಕೆ, ಈ 2 ಕುಟುಂಬಕ್ಕೆ ಇನ್ನೂ ಕೂಡ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ನೈಜ ಆರೋಪಿಯನ್ನು ಬಂಧನ ಮಾಡಬೇಕು. ಇದರ ಹಿನ್ನೆಲೆಯಲ್ಲಿ ಈ NIA ತನಿಖೆ ಬರೇ ಪ್ರವೀಣಿಗೆ ಅಂತಲ್ಲ, 3 ಹತ್ಯೆಗೆ ಕೂಡ NIA ತನಿಖೆ ಆದೇಶ ಮಾಡಬೇಕೆಂಬ ನಮ್ಮ ಒತ್ತಾಯ ಇದೆ.